ಟೈಮಲ್ಲಿ ಏನಾದರೂ ಕಷ್ಟ ಬಂದು ಆಗುವಂಥ ವೇಳೆಯಲ್ಲಿ ಹಿರಿಯ ಅರ್ಥ ಮಾಡುತ್ತಿಲ್ಲ ನೋಡು ಇರಲಿ ಹೌದು. ಮತ್ತೆ ನಿಮಗೆ ನಾನು ವಾಗ್ದಾನ ಕೊಡ್ತೇನೆ. ಈಗ ಏನು ಇದು ಮಾಡ್ರಿ, ಸಂಪೂರ್ಣವಾಗಿ ಅವ್ರಿಗೆ ಹೌದೋ ಅಲ್ಲೋ ಅಂದ್ರೆ ಸಂಪೂರ್ಣವಾಗಿ ಗುಣಮುಖನ ಹಾಕಿ ಎಲ್ಲ ಔಷಧಿ ಮಾಡಿ ಮಾಡ್ತಾರೆ. ಸಂಪೂರ್ಣ ಗುಣಮುಖ ಆದ ಮೇಲೆ ಮತ್ತೆ ಏನೇ ಬಂದು ನನ್ನ ವಿಚಾರಣೆ ಮಾಡಿ ಆನಂತರ ಏನು ಆಗ್ತದೆ ಗುಣ ಆಗಲಿ. ಅದು ಯಾವ ಚರ್ಚೆ ಏನು ಬಂದಿದೆ ಅಂತ ಪೂರ್ತಿ ಬಂದು ನಾನು ಏನ ಗುಣಮುಖನ ಹೌದು ಅಲ್ಲ ನಿನಗೂ ಅನುಮಾನ ಆಗಬಾರ್ದು. ನಿನಗೂ ಹೌದು ಅಂತ ನಿನಗೂ ಗೊತ್ತಾಗ್ತದೆ ಅಲ್ವಾ? ಅದರಲ್ಲಿ ಹೌದು ಅಂತ ನಿಮಗೂ ಅದು ಸಂಪೂರ್ಣವಾಗಿ ನಂಬಿಕೆ ಬರಬೇಕು. ಆ ನಂಬಿಕೆ ಸಂಪೂರ್ಣವಾಗಿ ಗುಣಮುಖನಾಗಿ ನಂಬಿಕೆ ಬಂದ ಮೇಲೆ ಮತ್ತೆ ಪುನಃ ನನ್ನಲ್ಲಿ ವಿಚಾರಣೆ ಮಾಡು. ನಾನು ಏನ ಗುಣ ಸಾಕಿದೆ. ಆಗ್ತದೆ ಭಯ ಬೇಡ, ಸಂಪೂರ್ಣ ಆಗಿ ಆಗ್ತದೆ. ಏನು ದೇವಲೋಕಮಾರಿಯಾಗಿ ಅಲ್ವೋ ಅದೇ ರೀತಿಯಲ್ಲಿ ಅವಳಿಗೆ ದೇವಲೋಕ ಮರಿಯಾಗಿದ್ದಂಥ ಆ ಶಿಶುವಿಗೆ ಮಾಡುವಂಥ ಕ್ರಮ ಸಂಪೂರ್ಣವಾಗಿ ಮಾಡಿದರೆ ಅದೇ ನಿಧಾನಕ್ಕೆ ಇವನಿಗೆ ಏನಾದರೂ ಅದು ಸಂತೋಷ ಅದು ಪುತ್ರಗಳಿಗೆ ಸಿಕ್ಕಿದೋ ಇಲ್ಲೋ ಅಂತ ಕೇಳುವಂಥದ್ದು ಅಲ್ವಾ? ಯಾರು ಸಿಕ್ಕಲಿಲ್ಲ ಅಂತ ಹೇಳಿದ್ರು ಯಜಮಾನ್ರಿ ಮುಖ್ಯಸ್ಥರೇ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಅದು ಕೊಟ್ಟಿರುವಂಥ ಫಲವನ್ನು ಕೊಟ್ಟಿದ್ರಲ್ಲ ಅದನ್ನು ನಾವು ಹೊಡಿಲಿಲ್ವೋ
ಹೊಡೆದೇವೆ, ಕ್ರಮ ರೀತಿಯಲ್ಲಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಆಗಿದೆ ಅಂತ ಇಲ್ಲಿ ಬರ್ತಾ ಉಂಟು. ಆಯ್ತು ಚಿಕ್ಕಮಗನೇ, ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದದ್ದೇ ಹೌದಂತ ಆದರೆ ನಾನು ಕೊಡುವಂತ ನೋಡಿ ಒಂದೇ. ಮತ್ತು ನೀವು ಏನಾರ ಅನುಮಾನ ಇದ್ದದಿದ್ರೆ ಬೇರೆ ಯಾರು ನಿಮಗೆ ಖುಷಿ ಕೊಟ್ಟಿದ್ರು ಅಲ್ಲೇ ಹೋಗಿ ವಿಚಾರಣೆ ಮಾಡಿ. ಅಲ್ಲ ನನ್ನ ಸಂವಿಧಾನಕ್ಕೆ ಸರಿ ಆಗಿದೆ. ನನ್ನ ಸಂವಿಧಾನಕ್ಕೆ ಅದು ಇಲ್ಲ, ಸರಿ ಆಗಿದೆ ಅಂತ ಬರ್ತಾ ಉಂಟು. ಮತ್ತೆ ನಿನಗೆ ಏನಾದ್ರು ಮತ್ತು ನಿನಗೆ ಮತ್ತೇನ ಅನುಮಾನ ಇದ್ದರೆ ನೀನು ಎಲ್ಲಿ ಹೋಗಿ ಕೇಳ್ಕೊ, ಅಲ್ಲೇ ಕೇಳ್ಕೊ. ಅಲ್ಲ ನಿನಗೆ ಮತ್ತು ನಿನ್ಗೆ ಏನಾದ್ರು ಖರ್ಚು ಮಾಡಬೇಕಂತ ನಿನ್ಗೆ ಏನಾದ್ರು ಇದ್ದಾರೆ, ಅಲ್ಲ ನಿನಗೆ ಏನಾದ್ರು ಖರ್ಚು ಮಾಡಬೇಕಂತ ಇದ್ದಾರೆ ನೀನು ಮಾಡು, ತೊಂದರೆ ಬೀಜ ಮಾಡುವ ಅನ್ಯಾಯ ಕೊಡುವಂಥ ದೈವ, ಬೀಜ ಮುಖ ಮಾಡುವಂಥ ಯಾರು ಮಾಡೋದು? ಏನೇ ಮಾಡೋದು? ಈ ಸರಿ ಆಗಿದೆ ಅಂತ ಬರ್ತಾ ಉಂಟಲ್ಲ, ನೀನು ಶುದ್ಧಾಚಾರದಲ್ಲಿ ಮಾಡೋದಿದ್ರೆ ಯಾಕೆ ಸರಿ ಹೋಗುದಿಲ್ಲ? ನಿನ್ನ ದೈವ ಮೇಲೆ ನಿನ್ನ ನಂಬಿಕೆ ಇಲ್ಲ. ನಿನ್ನ ದೈವ ಮೇಲೆ ನಿನಗೆ ಯಾಕೆ ನಂಬಿಕೆ ಇಲ್ಲ? ನಾನು ಅದೇ ನನಗೇನದು ಇಲ್ಲ, ನೀನು ನನಗೇನು ಸುಳ್ಳೇ ಲೆಕ್ಕ, ನೀನು ನನಗೆ ಮೋಸ ಮಾಡಲಿಕ್ಕೆ ಬಂದಿದ್ದೆ. ಆ ದೈವ ಹೇಳುವುದೇನು ಸಂಪೂರ್ಣವಾಗಿ ಸಿಕ್ಕಿದೆ ಅನ್ನುವ, ಮತ್ತು ಅದು ಅಲ್ಲ ನೀನು ಸಿಕ್ಕಲಿಲ್ಲ ಅಂತ. ನೀನು ನಮ್ಮ ದೈವ ಮೇಲೆ ನಂಬಿಕಿಲ್ಲ ಅಲ್ಲ, ಮತ್ತೆ ಯಾಕೆ ನನ್ನ ಬಾಯಿ ಅದು ಹುಡುಕ್ಬೇಕು ಬೇರೆ ದಾರಿಯಲ್ಲಿ.
ರೀತಿಯಲ್ಲಿ ನನ್ನ ಗಂಡದ ಸೇವೆ ಕೈಗೊಳ್ಳಿ ಸೇವೆ ಸಂತೋಷ ರೀತಿಯಲ್ಲಿ ನಾನು ಸ್ವೀಕಾರ ಮಾಡಿಕೊಂಡೆ. ಇನ್ನು ಮುಂದೆ ಅದೇ ರೀತಿಯಲ್ಲಿ ನನ್ನ ಸೇವೆ ಕೊಟ್ಟ ಅಂತ ನನ್ನ ಶಿಶುಮಕ್ಕಳಿಗೂ ಯಾವುದೇ ಲೋಪ ದೋಷ ಇಲ್ಲದೆ ಗ್ರಾಮಸ್ಥರಿಗಾಗಲಿ ನನಗೆ ನನ್ನ ಸೇವೆ ಮಾಡಿರುವಂತಹ ಶಿಶುಮಕ್ಕಳಿಗೆ ಇನ್ನೂ ಯಾವುದೇ ಲೋಪದೋಷ ಹೇಳೋದ್ರಿಗೆ ಏನು ಯಾವುದು ಲೋಪದೋಷ ನಾನು ಕಾದು ಮಾಡ್ತೇನೆ. ಇನ್ನು ಇರುವಂಥದ್ದು ಒಂದು ಸೇವೆ ನಂದು ಅಲ್ವಾ? ಹೌದು ಹಾಗೆ ನನ್ನ ಗಣಗಳಿಗೆ ಯಾವುದೇ ಲೋಪದೋಷ ಇಲ್ಲದೆ ರೀತಿಯಲ್ಲಿ ನಾನು ನಡ್ಕೊಂಡು ಕಾಪಾಡ್ಕೊಂಡು ನಡ್ಕೊಂಡು ಹೋಗಿಬಿಡ್ತೇನೆ. ಭಯಬೇಡ ಎಲ್ಲ ಕೆಸರೆ ಇದು ಮಾಡ್ರಿ, ಯಾರಿಗೂ ಏನು ಭಯಬೇಡ. Woi. Hah? ಅವ್ರು ಉಂಟೋಚಿ ಕೊಡ್ತುಂಡ ಕರೆಕ್ಟ್ ಉಂಟು. ನಾನು ಏನು ಮಾಡಿದ ರೀತಿಯಲ್ಲಿ ನಿಧಾನವಾಗಿ ನೀವು ಎಲ್ಲಿಬೇಡಿ, ಎಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಅದರಾಗಲಿ. ಆ ನಂತರ ನನ್ನನ್ನು ಪುಡಿ ಹಾಗೂ ಮುಂಭಾಗದಲ್ಲಿ ಕೊಡ್ತೇವೆ. ಮಂದಿ ಅಥವಾ ಪುಡಿ ಮತ್ತು ಕೋಳಿ ರಸದಲ್ಲಿ ಮಾಡೋದಕ್ಕೆ ದಯವಿಟ್ಟು ಪಡೆದುಕೊಳ್ಬೇಕಾಗುತ್ತದೆ. ಕೋಳಿಗೆ ಹಾಗೂ ಕೋಳಿಯ ಅಗತ್ಯ ಪಡೆದುಕೊಳ್ಬೇಕಾಗುತ್ತದೆ. ಹಾಗೂ ಅಲ್ಲಿ ಪುಡಿ ಮತ್ತು ಹಂದಿ ಅಲ್ಲಿ ದೇವಸ್ಥಾನ ಎದುರುಗಡೆ ಎದುರಾಗಿ ತರಬೇಕಾಗಿ ವಿನಂತಿಸುತ್ತೇವೆ. ಅಲ್ಲಿ ಗಾಡಿಯಲ್ಲಿ ದೇವಸ್ಥಾನ ಎದುರುಗಡೆ ಕಳೆದ ಬಾರಿಯಾಗಿ ಹೊರಟ ಮೇಲೆ ಮತ್ತೆ ಕೂಡಿ ಮತ್ತೆ ಕೋಳಿ ತೊಂದರೆ ಆಗುವುದಿಲ್ಲ. ದೇವಸ್ಥಾನದ ಸದಸ್ಯರು ಈ ಸಲ ಸ್ವಲ್ಪ ಸಮಾನವಾಗಿ ಎರಡು ಬಂದು ನಿಲ್ಲಿಸುತ್ತೇವೆ. ಕೋಳಿ ಕೋಳಿ ಹಂದಿ ಮತ ಹಾಕಿದವರು ದೇವಸ್ಥಾನದಲ್ಲಿ ಮುಂಗಡೆ ತರಬೇಕಾಗಿ ಹತ್ತಿ ಕೋಳಿ ಇಳಿದ್ರೆ ಸುರೇಶ ಇಳಿದ್ರಿ. ಹಾಂ